ಬೈಲಹೊಂಗಲ ಶಿಕ್ಷಕರ ಕಲ್ಯಾಣ ನಿಧಿಯಿಂದ ಕೊಡಲಾಗುವ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಶ್ರೀ ಮಲ್ಲಿಕಾರ್ಜುನ್ ಗಣಾಚಾರಿ ಶಿಕ್ಷಕರು ತಮ್ಮ ಮುಡಿಗೇರಿಸಿಕೊಳ್ಳುವ ಮೂಲಕ ಆದರ್ಶ ಶಿಕ್ಷಕರಾಗಿ ಹೊರಹೊಮ್ಮಿದ್ದಾರೆ. ನಮ್ಮ ಪ್ರಧಾನ ಗುರುಗಳಾದಂತ ಒಂದು ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದೀರಿ. ಆ ಒಂದು ಹಿರಿಮೆಗೆ ತಾವು ಪಾತ್ರರಾಗಿದ್ದೀರಿ. ಅದರ ಒಂದು ಅನಿಸಿಕೆ ಏನು ಅನ್ನಿಸ್ತಿದೆ ಈ ಕ್ಷಣ? ನಮಗೆ ಭಾಳ ಖುಷಿ ಆಗ್ತಿದೆ ಮೇಡಮ್. ಸುಮಾರು ನಮ್ಮ ಈ ಹಿಂದಿನ ಶಿಕ್ಷಕನಾಗಿರೋಕ್ಕಿಂತ ಪೂರ್ವದೊಳಗೆ CRP ಆಗಿದ್ದೆ, ಬೆಳವಡಿ ಕ್ಲಸ್ಟರ್ CRP ಆಗಿದ್ದೆ. ಸುಮಾರು 200 ಶಿಕ್ಷಕರು ನಮಗೆ ಅತಿ ಆತ್ಮೀಯರಾಗಿದ್ದರು ಅವಾಗ CRP ಕೆಲಸ ಮಾಡುವಂಥ ಸಂದರ್ಭದಲ್ಲಿ. ಆ 200 ಮಂದಿಗೂ ಖುಷಿ ಶುಭಾಶಯಗಳನ್ನ ವರದಿ ಸುದರ್ಶನ್ ಬೋಳ್ಶೆಟ್ಟಿ.